1983ರಲ್ಲಿ ಒಟ್ಟಿಗೆ ಶಾಸಕರಾದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಜನ, ಕರ್ನಾಟಕ ರಾಜ್ಯದಲ್ಲಿ 18 ಜನ. BS ಆಚಾರ್ಯರು, ಧನಂಜಯ ಕುಮಾರ್, ನಾನೆಲ್ಲ ಒಟ್ಟಿಗೆ ಆಗೋದು. ರಾಮ್ ಭಟ್ರೊಬ್ಬ ಪ್ರಾಮಾಣಿಕ ವ್ಯಕ್ತಿ, ಎಂದು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟವರಲ್ಲ. ಅವರ ಕೊನೆ ಉಸಿರಿನ ತನಕ ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೂಡ ಭಾರಿ ಆತ್ಮೀಯರಾಗಿದ್ವಿ. ನನ್ನಲ್ಲಿ ಬಹಳಷ್ಟು ಪ್ರೀತಿ ಅವರಿಗೆ. ಆ ರೀತಿಯ ರಾಮ್ ಭಟ್ರು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರ ಕುಟುಂಬಸ್ಥರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ.